ಈ ಒಂದು ಚಿತ್ರದಲ್ಲಿ ತಮ್ಗೆ ಹೇಗೆ ಅನಿಸಿತ್ತು ತಮ್ಮಣ್ಣ ಶೆಟ್ಟಿ ಅವರೇ? ನೋಡಿ, ಇಲ್ಲಿ ದೈವಾರಾಧನೆ ಎಂಬುದು ಒಂದು ನಮಗೆ ಮಾನಸಿಕ ನೆಮ್ಮದಿ ಕೊಡೋದು. ಈ ಚಿತ್ರ ಯಾಕೆ ನಿಮಗೆ ಗೆದ್ದಿತ್ತು ಅಂತ ಹೇಳಿದ್ರೆ, ಈ ಚಿತ್ರದ ಮೊದಲ ಭಾಗದಲ್ಲಿ ನೀವು ನೋಡ್ತಾ ಹೋದಾಗ ಒಂದು ಅಂಥ ಶ್ರೀಮಂತ ರಾಜ ಒಬ್ಬ ನನಗೆ ನೆಮ್ಮದಿ, ನನ್ನ ಆಸ್ತಿಯನ್ನು ನಿನಗೆ ಕೊಟ್ಟಾದರೂ ನನಗೆ ನೆಮ್ಮದಿ ಕೊಡು ಅಂತ ನೆಮ್ಮದಿಗೋಸ್ಕರ ಕಾಯುವಾಗ ಒಂದು ದೈವದಲ್ಲೇ ನನಗೆ ನೆಮ್ಮದಿ ಸಿಗ್ತದೆ ಎಂಬುದನ್ನು ಭಾವಪೂರ್ಣವಾಗಿ ವರ್ಣಿಸಿದ್ದೇ ಇಡೀ ಚಿತ್ರದಲ್ಲಿ ನಿಮ್ಮನ್ನು ಕೂರಿಸಿತ್ತು ನನ್ನ ಅನುಭವದ ಪ್ರಕಾರ. ಅದು ಎರಡು ಕಡೆ ನಿಮಗೆ ಅಂಥ ಅನುಭವಗಳು ಬರ್ತದೆ. ಕೊನೆಗೆ ನೋಡಿ, ಅಷ್ಟವನ್ನು ನಮಗೆ ಒಂಥರ ದುಷ್ಟನಾಗಿ ಕಂಡ್ರು ಆ ಫಾರೆಸ್ಟ್ ಯಾರು ಇದ್ದಾರಲ್ಲ, ಇದೆಲ್ಲ ಜನರಿಗೆ ಭಕ್ತಿ ಬರುವ ಹಾಗೆ ರೀತಿಯಲ್ಲಿ ಜನರಿಗೆ ಇಲ್ಲಿಂದ ಹೊರಗಿನ ಪ್ರಪಂಚಕ್ಕೆ ಒಂದು ದೈವಾರಾಧನೆಯಲ್ಲಿ ಒಂದು ಭಕ್ತಿ ಮತ್ತು ಭಾವನೆ ಮತ್ತು ಒಂದು ಪ್ರೀತಿ ಇದೆ ಎಂಬುದನ್ನು ಈ ಚಿತ್ರದಲ್ಲಿ ಬಾರಿ ಸ್ಪಷ್ಟವಾಗಿ ಜನರಿಗೆ ಅರ್ಥೈಸುವ ರೀತಿಯಲ್ಲಿ ಕೊಟ್ಟಿದ್ದಾರೆ. ಒಂದು ಮೊದಲ ಅರ್ಧದಲ್ಲಿ ನನಗೆ ದೈವವನ್ನು ನನಗೆ ಕೊಡಿ, ನಿಮ್ಗೆ ಎಲ್ಲ ಆಸ್ತಿಯನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಕೊನೆಯ ತುದಿಯಲ್ಲಿ ನೀವು ಅಲ್ಲಿ ಇದಾದಾಗ ಲಾಸ್ಟ್ ಯಾರು ನಮ್ಗೆ ಇವರು ಆ ಫಾರೆಸ್ಟ್ ಇದ್ದಾರಲ್ಲ ಕಿಶೋರ್, ಸರಿ ಅವನನ್ನ ಎತ್ತಿ ತಂದು ಅವನ ಎದೆಗೆ, ದೈವದ ಎದೆಗೆ ಕೈ ಇಟ್ಟು ನನ್ನ ಭೂಮಿಯನ್ನು ಉಳಿಸಿಕೊಟ್ಟ ಎಂಬ ಕೃತಜ್ಞತೆ ಅಲ್ಲಿ ಕೊನೆಗೆ ಅಲ್ಲಿಯೂ ಒಂದು ಭಾವನಾತ್ಮಕ, ಎರಡು ಕಡೆ ಭಾವನಾತ್ಮಕ ವಿಚಾರಗಳಿತ್ತು. ಮತ್ತೆ ಎಲ್ಲರಿಗೂ ಏನಾಯ್ತು ಅಂತ ಹೇಳಿದ್ರೆ, ದೈವ ಅಂದ್ರೆ ಒಂಥರ ನೆಮ್ಮದಿ ಇದೆ ಇದರಲ್ಲಿ, ಒಂದು ಆರಾಧನಾ ಒಂದು ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯವರು ದೈವವನ್ನು ಆರಾಧಿಸ್ತಾರೆ ಎಂಬುದಕ್ಕೆ ಹೊರಗಿನವರಿಗೆ ನೋಡಿದಾಗ ಇದರಲ್ಲೊಂದು ಏನಿದೆ, ಇದರಲ್ಲೊಂದು ನೆಮ್ಮದಿ ಇದೆ, ಮನಶಾಂತಿ ಇದೆ, ಇದರಲ್ಲಿ ನಂಬಿಕೆ ಇದೆ, ಇದರಲ್ಲಿ ವಿಶ್ವಾಸ ಇದೆ. ಅದನ್ನೇ ನಾವು ಹೇಳಿದ್ದಾರೆ, ಇದು ದೈವಾರಾಧನೆ ಎಂದರೆ ಅದೊಂದು ಧಾರ್ಮಿಕ ಗುಲಾಮಿತನ ಅಲ್ಲ, ಅದರಲ್ಲಿ ನಂಬಿಕೆ ಇದೆ, ಅಲ್ಲಿ ಭಾವನೆ ಇದೆ, ಅದರಲ್ಲಿ ಸ್ವಾವಲಂಬಿ ಇದೆ, ಅಲ್ಲಿ ಅರಿವು ಇದೆ, ಅಲ್ಲಿ ಆಚರಣೆ ವಿಚಾರಣೆಗಳೆಲ್ಲವೂ ಇದೆ ಎಂಬುದನ್ನು ಸ್ಪಷ್ಟ ಇದು ದೈವಾರಾಧನೆಯಲ್ಲಿ. ಅದನ್ನೇ ನಮ್ಗೆ ಇಲ್ಲಿ ಪೀಟರ್ ಜೆ ಕ್ಲಾಸ್ ಸಮೇತ ಇಡೀ ನಮ್ಗೆ ಇದರ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಿ ಮಾತೇಳಿದಾನೆ ಸರ್, ಗೊತ್ತಾ ನಿಮ್ಗೆ? ದೈವಾರಾಧನೆ ಎಂದರೆ ಮಾಂತ್ರಿಕ ಶಕ್ತಿ ಅಲ್ಲ, ಅದೊಂದು ಕಾರಣಿಕ ಶಕ್ತಿ. ಅದರಲ್ಲಿ ಬಣ್ಣ ಇದೆ, ಅನ್ನ ಇದೆ, ಆಹಾರ ಇದೆ, ವೇಷಭೂಷಣ ಇದೆ, ನಡೆ ನುಡಿ ಇದೆ, ಆಚಾರ ವಿಚಾರ ಇದೆ ಅಂತ ಅವನು ಬರೆದಿದ್ದಾನೆ. ಇದೆಲ್ಲವನ್ನ ಸರಿಯಾದ ರೀತಿಯಲ್ಲಿ ಮಾನಸಿಕ ನೆಮ್ಮದಿಗೆ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕರು. ಅದರಿಂದಾಗಿ ಜನರಿಗೆ ತುಂಬಾ ಒಂದು ಆಕರ್ಷಣೀಯವಾಯಿತು ಆ ಚಿತ್ರ ಎಂಬ